ಶ್ರೀ ಜ್ಞಾನಮಂದಾರ ಟ್ರಸ್ಟ್ ಬೆಂಗಳೂರು ಆಶ್ರಯದಲ್ಲಿ ಕನ್ನಡ ಕಲಾ ಪ್ರತಿಭೋತ್ಸವ 2021 ಸಮಾಜ ರತ್ನ ರಾಜ್ಯ ಪ್ರಶಸ್ತಿ ಕಾರ್ಯಕ್ರಮವು ಸುಳ್ಯದ ಕೇರ್ಪಳ ದುರ್ಗಾಪರಮೇಶ್ವರಿ ಕಲಾಮಂದಿರದಲ್ಲಿ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಸುಳ್ಯ ಅಕಾಡೆಮಿ ಆಫ್ ಲಿಬರಲ್ ಶಿಕ್ಷಣ ಟ್ರಸ್ಟ್ ಇದರ ಅಧ್ಯಕ್ಷರಾದ ಡಾಕ್ಟರ್ ಕೆವಿ ಚಿದಾನಂದ ನೆರವೇರಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಗಣ್ಯರಿಗೆ ಸಮಾಜ ರತ್ನ ರಾಜ್ಯ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್, ಪಿಸಿ ಜಯರಾಮ್, ಸುಭಾಷ್ ಶೆಟ್ಟಿ, ಕೆಟಿ ವಿಶ್ವನಾಥ್, ಡಿವಿ ಲೀಲಾಧರ್, ಕೆಎಸ್ ಕರೋಡಿ ಗೋಪಾಲಕೃಷ್ಣ, ಸಿದ್ಧಗಂಗಾ ಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಪ್ರೊಫೆಸರ್ ಬಿವಿ ರವಿಶಂಕರ್ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕೆಟಿ ವಿಶ್ವನಾಥ್, ಶ್ರೀ ಜ್ಞಾನಮಂದಾರ ಟ್ರಸ್ಟ್ ಬೆಂಗಳೂರು ಆಶ್ರಯದಲ್ಲಿ ಈ ಬಾರಿ ಸುಳ್ಯದಲ್ಲಿ ಕನ್ನಡ ಕಲಾ ಪ್ರತಿಭೋತ್ಸವ 2021 ಸಮಾಜ ರತ್ನ ರಾಜ್ಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಗುರುತಿಸಿ ಗೌರವಿಸಿರುವುದು ನನಗೆ ಬಹಳಷ್ಟು ಹೆಮ್ಮೆ ತಂದಿದೆ ಎಂದರು. ಜ್ಞಾನಮಂದಿರ ಅಕಾಡೆಮಿ ಬೆಂಗಳೂರು ಇವರು ಸುಳ್ಯದಲ್ಲಿ ಸಮಾಜ ರತ್ನ ರಾಜ್ಯ ಪ್ರಶಸ್ತಿ ಪ್ರದಾನವನ್ನು ಮಾಡಿದ್ದಾರೆ. ಅದರ ಜೊತೆಗೆ ರಾಜ್ಯ ಮಟ್ಟದಲ್ಲಿ ಅರಳು ಮಲ್ಲಿಗೆ ಪ್ರತಿಭಾನ್ವಿತರಿಗೆ ಕೂಡ ಅವರು ಗೌರವವನ್ನು ನೀಡಲಿಕ್ಕಿದ್ದಾರೆ. ಇವತ್ತು ನನ್ನನ್ನು ಈ ಒಂದು ಅಕಾಡೆಮಿಯವರು ಗುರುತಿಸಿ ಗೌರವಿಸಿರುವುದು ನನಗೆ ಭಾಳಷ್ಟು ಹೆಮ್ಮೆ ತಂದಿದೆ. ಈ ಒಂದು ಜ್ಞಾನಮಂದಿರ ಅಕಾಡೆಮಿ ಅವರು ಸೋಮಶೇಖರ್ ಅವರ ನೇತೃತ್ವದಲ್ಲಿ ಭಾಳ ಅತ್ಯುತ್ತಮ ರೀತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಪದವಿ ಪೂರ್ವ ಕಾಲೇಜು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮುಖಾಂತರ ಬಹುಶಃ ಅತ್ಯುತ್ತಮ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡ್ತಾಯಿದ್ದಾರೆ. ಒಳ್ಳೆಯ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಸಮಾಜದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೆಲಸವನ್ನು ಮಾಡಿದಂಥವರನ್ನು ಗುರುತಿಸಿ ಅವರು ಗೌರವಿಸ್ತಾ ಇದ್ದಾರೆ. ನನಗೆ ಕೂಡ ಈ ಸಂದರ್ಭದಲ್ಲಿ ಇವತ್ತು ಎಲ್ಲ ಗಣ್ಯರ ಇವತ್ತು ಮಂಗಳೂರು ವಿಶ್ವವಿದ್ಯಾಲಯ ಕುಲಪತಿಗಳಾದಂಥ ಎಡಪಡಿ ತಾಯರಿರ್ಬೋದು, ಹರಿಕೃಷ್ಣ ಧರ್ಮದರ್ಶಿ ಹರಿಕೃಷ್ಣಪ್ಪನವರು, ಡಾಕ್ಟರ್ ಕೆ ವಿ ಚಿದಾನಂದ ಇವರೆಲ್ಲರ ಒಂದು ಸಮ್ಮುಖದಲ್ಲಿ ನನ್ನನ್ನು ಹಾಗೂ ನನ್ನ ಕುಟುಂಬದವರನ್ನು ಗೌರವಿಸಿದ್ದಾರೆ. ಇದು ಭಾಳಷ್ಟು ಸಂತೋಷ ಆಗಿದೆ. ಇವರು ನೀಡಿದ ಈ ಒಂದು ಗೌರವ ಹಾಗೂ ಪ್ರಶಸ್ತಿ ನಮ್ಮ ಹೆತ್ತವರಿಗೆ, ತಂದೆ ಮತ್ತು ತಾಯಿಗೆ ಅದನ್ನು ಅರ್ಪಿಸ್ತಾ ಇದ್ದೇನೆ. ದಿವ್ಯಸಾಗರ ಶಿಕ್ಷಣ ಫೌಂಡೇಶನ್ ಮತ್ತು ಜ್ಞಾನಮಂದಿರ ಶಿಕ್ಷಣ ಸಂಸ್ಥೆ ದಾನಿಗಳು ಮುಂಬೈ ಇದರ ಅಧ್ಯಕ್ಷರಾದ ಸಮಾಜ ರತ್ನ ದಿವಾಕರ್ ಎನ್ ಶೆಟ್ಟಿ, ಜ್ಞಾನಮಂದಿರ ಅಕಾಡೆಮಿ ಬೆಂಗಳೂರು ಇದರ ಮಹಾಪೋಷಕರಾದ ಧರ್ಮದರ್ಶಿ ಹರಿಕೃಷ್ಣ ಪುನರೂರು, ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಎಸ್ ಎಡಪಡಿತಾಯ, ಸುಳ್ಯದ ಅಕಾಡೆಮಿ ಆಫ್ ಲಿಬರಲ್ ಶಿಕ್ಷಣ ಟ್ರಸ್ಟ್ ಇದರ ಅಧ್ಯಕ್ಷರಾದ ಡಾಕ್ಟರ್ ಕೆವಿ ಚಿದಾನಂದ, ಹಿರಿಯ ನ್ಯಾಯವಾದಿಗಳಾದ ಮೋರ್ಲಾ ರತ್ನಾಕರ ಶೆಟ್ಟಿ, ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಲ ಬೆಂಗಳೂರು ಇದರ ಸಲಹೆಗಾರರಾದ ಕೆಎಸ್ ಗುರುಪ್ರಸಾದ್ ಉಪಸ್ಥಿತರಿದ್ದರು. ಜ್ಯೋತಿ ಪ್ರಕಾಶ್ ಪುಣಚ, ವಿ4 ನ್ಯೂಸ್ 24/7 ಸುಳ್ಯ.